ಸಂಪುಟ ದರ್ಜೆಯ ಸಚಿವರಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸೋಲಿಲ್ಲದ ಸರದಾರ ಎಸ್ ಅಂಗಾರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಳ್ಯ ಬೆಳ್ಳಾರೆ ವ್ಯಾಪ್ತಿಯಲ್ಲಿ ವ್ಯಾಪಕವಾಗಿ ಸಂಭ್ರಮಾಚರಣೆ ನಡೆದಿದ್ದು, ಬೆಳ್ಳಾರಿಯಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸತತ 6 ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಹೊಂದಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಹೊಂದಿರುವ ದಲಿತ ಸಮುದಾಯದ ಎಸ್ ಅಂಗಾರ ಅವರು ಬಿಎಸ್ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು, ಸುಳ್ಯ ತಾಲೂಕಿನ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಅಂತೆಯೇ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ಕಾರ್ಯಕರ್ತರು ಬಿಜೆಪಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. बोलो भारत माता की जय, भारतीय जनता पार्टी की जय, बोलो भारत माता की जय, बोलो भारत माता की जय, बोलो भारत माता की जय. अंगारवರಿಗೆ ಸಚಿವ ಅಂಗಾರವರಿಗೆ ಸಚಿವ ಭಾರತೀಯ ಜನತಾ ಪಾರ್ಟಿಗೆ ಭಾರತೀಯ ಜನತಾ ಪಕ್ಷಕ್ಕೆ बोलो भारत माता की ಸಚಿವ ಅಂಗಾರವರಿಗೆ ಸಚಿವ ಅಂಗಾರವರಿಗೆ. ಈ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಪನ್ನೆಗುತ್ತು ಸುರೇಶ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಈ ಭಾಗದ ಬಿಜೆಪಿ ಕಾರ್ಯಕರ್ತರ ಬಹು ದಿನಗಳ ಕನಸು ನನಸಾಗಿದೆ. ನಮ್ಮ ನೆಚ್ಚಿನ ಶಾಸಕರಾದ ಎಸ್ ಅಂಗಾರ್ ಅವರು ಪಕ್ಷಕ್ಕೆ ನೀಡಿದಂತಹ ನಿಷ್ಠಾವಂತ ಸೇವೆ ಯಾವುದೇ ಲಾಬಿ ಮಾಡದೆ ಸಚಿವ ಸ್ಥಾನಕ್ಕೆ ಏರುವಂತೆ ಮಾಡಿದೆ ಅಂತ ಸಂತಸ ವ್ಯಕ್ತಪಡಿಸಿದರು. ಜನರ ಬಹುದಿನದ ಕನಸು ಇಂದು ನೆರವೇರಿದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 30 ವರ್ಷಗಳಿಂದ ಶಾಸಕರಾಗಿ ಪ್ರಾಮಾಣಿಕವಾಗಿ ದುಡಿದು ಈಗ ಯಶಸ್ವಿಯಾಗಿ ಅವರು ಸಚಿವರಾಗಿ ಮೆರಿಟ್ ಸೀಟ್ ಅಂತಲೇ ಹೇಳ್ಬೋದು. ಯಾವುದೇ ಲಾಬಿ ಇಲ್ಲದೆ ಭಾರತೀಯ ಜನತಾ ಪಕ್ಷ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕಾಗಿ ನಾವೆಲ್ಲರಿಗೂ ಪಕ್ಷದ ರಾಜ್ಯಾಧ್ಯಕ್ಷರಿಗೂ ಯಡಿಯೂರಪ್ಪನವರಿಗೂ ಹಾಗೂ ಪಕ್ಷದ ಎಲ್ಲ ಹಿರಿಯರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಇದೇ ವೇಳೆ ಬಿಜೆಪಿ ಕಾರ್ಯಕರ್ತ ಆರ್.ಕೆ. ಭಟ್ ಕುರ್ಮುಡೇಲ್ ಮಾತನಾಡಿ, 30 ವರ್ಷಗಳಿಂದ ಶಾಸಕರಾಗಿರುವ ನೆಚ್ಚಿನ ಶಾಸಕರಿಗೆ ಯೋಗ್ಯ ಹುದ್ದೆ ದೊರೆತಿರುವುದು ಸಂತಸದ ವಿಚಾರ. ಇವರ ಈ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಲ್ಲೂ ಪಕ್ಷ ನಿಷ್ಠೆಯನ್ನು ಮರೆತಿಲ್ಲ. ಇಂದು ಅವರು ಸಚಿವರಾಗಿರುವಂಥದ್ದು ಸಂತಸ ತಂದಿದೆ ಅಂತ ಹೇಳಿದರು. ಸುಮಾರು 30 ವರ್ಷಗಳಿಂದ ನಮ್ಮ ಶಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಸುಳ್ಯದ ಅಂಗಾರ ಅವರು ಇವತ್ತು ಒಂದು ಯೋಗ್ಯ ಹುದ್ದೆಗೆ ನಿಯೋಜನೆಗೊಂಡಿದ್ದಾರೆ. ಅವರ ಅಪ್ಪಟವಾದ ಪಕ್ಷನಿಷ್ಠೆ ಮತ್ತು ಕೆಲಸದ ಮೇಲಿನ ಭಕ್ತಿ ಅವರಿಗೆ ಇವತ್ತು ಈ ಹುದ್ದೆಯನ್ನು ತಂದುಕೊಟ್ಟಿದೆ ಅಂತ ಹೇಳಿದರೆ ಹೆಚ್ಚಾಗಲಿಕ್ಕಿಲ್ಲ. ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ಪೆರವಾಜೆ, ವಿ4 ನ್ಯೂಸ್ 24/7 ಬೆಳ್ಳಾರೆ.